ಮಹಿಳಾ ಸಬಲೀಕರಣದ ಮೂಲಕ ಕುಟುಂಬದ ಆರ್ಥಿಕ ಬೆಳವಣಿಗೆ ಉದ್ದೇಶದಿಂದ ಇದೇ ಮೊದಲ ಬಾರಿಗೆ ಉಡುಪಿಯಲ್ಲಿ ಸೂಪರ್ ಮಾರ್ಕೆಟ್ ಆರಂಭಿಸಲಾಗಿದೆ. ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದನ್ನು ಉದ್ಘಾಟಿಸಿದರು. ಉಡುಪಿ ತಾಲೂಕು ಪಂಚಾಯತ್ ಹಾಗೂ ನಬಾರ್ಡ್ ಸಂಸ್ಥೆಯ ಸಹಯೋಗದಲ್ಲಿ ಚೇರ್ಕಾಡಿ ಗ್ರಾಮ ಪಂಚಾಯತ್ನ ಪ್ರಗತಿ ಸಮೃದ್ಧಿ ಸಂಜೀವಿನಿ ಸ್ವಸಹಾಯ ಗುಂಪಿನ ಸದಸ್ಯರು ನಡೆಸಲಿದ್ದು, ಜಿಲ್ಲೆಯ ವಿವಿಧ ಸಂಜೀವಿನಿ ಸಂಘದ ಸದಸ್ಯರು ಉತ್ಪಾದಿಸಿರುವ ವಸ್ತುಗಳನ್ನು ಈ ಕೇಂದ್ರದ ಮೂಲಕ ಮಾರಾಟ ಮಾಡಲಿದ್ದಾರೆ. ಮಹಿಳೆಯರೇ ತಯಾರಿಸಿರುವಂತಹ ಈ ಸೊತ್ತುಗಳನ್ನು ಕಂಡು ಸಚಿವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಅಲಂಕಾರಿಕ ಗಿಡಗಳು, ಯಕ್ಷಗಾನ ಮುಖವಾಡಗಳು, ಹ್ಯಾಂಡ್ಮೇಡ್ ಬ್ಯಾಗ್ಗಳು, ಕ್ಯಾಂಡಲ್ಗಳು, ಬಿದಿರಿನ ಬುಟ್ಟಿ, ಸಾವಯವ ಉತ್ಪನ್ನಗಳು ಮಾರಾಟ ಆಗ್ತಾ ಇದೆ. ಸಚಿವರ ಜೊತೆ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ಉಡುಪಿ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಮೊದಲಾದವರಿದ್ದರು. ಇಲ್ಲಿ ತಾಲೂಕು ಆಫೀಸ್ ಉಡುಪಿಯಲ್ಲಿ ಒಂದು ಸಂಜೀವಿನಿ ಸೂಪರ್ ಮಾರ್ಕೆಟ್ ಅಂತ ಒಂದು ಸ್ಟಾರ್ಟ್ ಆಗಿದೆ. ಇದು ಹೊಸ ಸ್ಟಾರ್ಟಪ್ ಅಂತ ಹೇಳ್ಬೋದು. ಸಂಜೀವಿನಿ ಅವರ ತುಂಬ ಪ್ರಾಡಕ್ಟ್ಸ್ ತುಂಬ ಕಡೆ ಸಿಗ್ತದೆ, ಆದರೆ ಸೂಪರ್ ಮಾರ್ಕೆಟ್ ಅಂತ ಸ್ಟಾರ್ಟ್ ಆಗಿದ್ದು ಇದೇ ಫಸ್ಟ್ ಟೈಮ್. ಸೊ ಇಲ್ಲಿ ಹಲವಾರು ಅಡುಗೆ ಐಟಮ್ಸ್ಗಳು, ಸೀರೆಗಳು, ಕರಕುಶಲ ವಸ್ತುಗಳು, ಚಿಕ್ಕ ಚಿಕ್ಕ ಹ್ಯಾಂಡ್ಮೇಡ್ ಐಟಮ್ಸ್, ಜುವೆಲ್ಸ್, ಅದರ ಜೊತೆಗೆ ಇವನ್ ನಾನು ನನ್ನ ತಂಗಿ ಇಬ್ಬರು ಕೂಡ ಪೇಂಟಿಂಗ್ ಮತ್ತು ಕೆಲವೊಂದು ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೇವೆ. ಕೀ ಚೈನ್ಗಳು, ಚಿಕ್ಕ ಚಿಕ್ಕ ಐಟಮ್ಸ್ಗಳು, ಅದೆಲ್ಲ ಇಲ್ಲಿ ಇದೆ. ಸೊ ಇದೊಂದು ಮನೆಯಲ್ಲಿ ಕೆಲಸ ಮಾಡುವ ಹೆಂಗಸರಿಗೆ ಮತ್ತು ಒಂದು ಈಗ ಸ್ಟೂಡೆಂಟ್ಸ್ಗಳಿಗಾಗಲಿ ಒಂದು ಪಾರ್ಟ್ ಟೈಮ್ ಜಾಬ್ ಥರ ನಾವೇನು ಮಾಡ್ತೇವೆ, ಇದನ್ನು ನಾವು ಹೊರಗಡೆ ಇನ್ನೊಬ್ಬರಿಗೆ ತೋರಿಸಲಿಕ್ಕೆ ಒಂದು ಹೊಸ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಸೊ ಅಂದರೆ ಈಗ ಹೆಂಗಸರು ಮನೆಯಲ್ಲಿ ಮಾಡುವಂಥದ್ದು ಅವರಿಗೆ ಹೊರಗಡೆ ಹೋಗಿ ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ಅವಕಾಶ ಅವರಿಗೆ, ಅವ್ರು ಮಾಡಿರೋ ಐಟಮನ್ನು ಇಟ್ಟು ಅವರಿಗೊಂದು ಸೇಲ್ ಮಾಡುವ ಒಂದು ಅವಕಾಶ ಸಿಗ್ತದೆ. ಸೊ ಅವರಿಗೆ ಮುಂದೆ ಬರುವ ಅವಕಾಶ ಇರ್ತದೆ. ಸೊ ಇದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಇವಾಗ ನೀವು ಕೂಡ ಇಲ್ಲಿಗೆ ಬಂದು ಒಂದ್ಸಲ ವಿಸಿಟ್ ಮಾಡಿ, ಡಿಫ್ರೆಂಟ್ ಆಗಿರೋ ಐಟಮ್ಸ್ ಇಲ್ಲಿದೆ, ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.